పాడినాలప్పాగా వయకేనుండే కుమారస్వామి బీరోలెత్తుండే బన్నగా మన కొట్టెరో మన కుల్లో మనರೋ ಮೈ ಮೇಡಿಗೆ ಕೊಡಿ ಪಾಡಿ ಕೊಟ್ಯಾಡಿ ಕುಡಿ ಸಿಂಗಾರ ತಾನೋಟು ಅಕ್ರೊಂಜಿ ಒಡ್ಡೈತ ಆತೇರೋ ಅನ್ನುವಂಥ ಒಂದಷ್ಟು ಸಾಲುಗಳನ್ನು ನಾನು ಹಾಡ್ತೇನೆ. ಅದನ್ನು ಹಾಗೆ ಅವರು ತಗೊಂಡು ಅಲ್ಲಿ ಒಂದು ಏನಾದರೂ ಇದು ಬರಬೇಕು, ತುಂಬ ರೋಷದಿಂದ ಕೂಡಿದಂಥ ಒಂದು ವಾಯ್ಸ್ ಬರಬೇಕು ಅಂದಾಗ ರಪ್ಪ ಇದು ನೆನಪಾಗ್ತದೆ ನನಗೆ, ಸೊ ಅದನ್ನು ಕೂಡ ಅವರು ಹಾಕ್ತಾರೆ. ಸೊ ಅದನ್ನು ರೆಕಾರ್ಡ್ ಮಾಡಿಸ್ಕೊಂಡು ಅವರು 3 ವರ್ಷದ ಹಿಂದೆ ಇಟ್ಕೊಂಡಂಥ ಹಾಡನ್ನು 1 ತಿಂಗಳ ಹಿಂದೆ ಯಾವಾಗ ಎಲ್ಲ ವರ್ಕ್ ಮುಗೀತದೆ 1 ತಿಂಗಳಿಗೆ ಲಿರಿಕ್ ರೆಡಿಯಾಗಿ ತ್ರಿಲೋಕ್ ವಿಕ್ರಮ್ ಅಂತ ಅವರು ಬಹಳ ವರ್ಷಗಳಿಂದ ರಿಷಬ್ ಸರ್ ಜೊತೆಗೆ ಕೆಲಸ ಮಾಡ್ತಾ ಬಂದಿರೋರು, ಅವರು ಸಾಹಿತ್ಯವನ್ನು ಬರೆದಿರ್ತಾರೆ. ಸೊ ಆ ಸಾಹಿತ್ಯದ ಮೇಲೆ 1 ತಿಂಗಳ ಹಿಂದೆ ನಾನು ಹಾಡಿರೋದು ಅದು ಇದನ್ನು, ಅಂದರೆ ಓ ಕೋಟೆ ಕೊತ್ತಲ ಇದೆಯಲ್ಲ ಅದನ್ನು ಅವರು ಮಾಡಿರೋದು ಆ ನಂತರದಲ್ಲಿ. ಸೊ ಅದನ್ನು ಅದಕ್ಕೆ ಕೂತ್ಕೊಳಿಸಿ ಮತ್ತೆ ಅದನ್ನು ಭಾಳ ಡೆವಲಪ್ ಮಾಡಿದ್ದಾರೆ ಆ ಹಾಡನ್ನು. ಸೊ ಆ ಒಂದು ಜನಪದೀಯ ಮೂಲ ಟ್ಯೂನನ್ನು ಅದಕ್ಕೆ ಬಳಕೆ ಮಾಡಲಿಕ್ಕೆ ಕಂಪ್ಲೀಟಾಗಿ ಅದು ಫೋಕ್. ಅಂದರೆ ನೀವು ಮೊದಲು ಹಾಡಿದ ಹಾಡಿನ ಸೇಮ್ ಟ್ರ್ಯಾಕಿಗೆ ಈ ಹೊಸ ಲಿರಿಕ್ಸನ್ನು ಹಾಡ್ಬೋದಾ? ಓ ಕೋಟೆ ಕೊತ್ತಲ ಕಟ್ಟಿ ಮೇರೆಯೋ ಊರಾದೊರೆ ಕಾಡು ಹೇಳಿದೆ ಎಚ್ಚರ, ಕಾಡ ಬೆಂಕಿಯೂ ಊರ ನೋಡ ಬಂದಿದೆ ತಡೆಯಾರದು ಜ್ವಾಲೆ ಮುಗಿಲ ಎತ್ತರ, ಜೋರಾಗಿ ಕೂಗಿ ಹೇಳು ಎಚ್ಚರ.